ಇದ್ರೆ ಕೇಳ್ಬೋದು. ಸರ್, ತುಳುನಾಡಿನ ಕತೆ ಇಟ್ಕೊಂಡು ಒಳ್ಳೆ ಸಿನಿಮಾ ಮಾಡಿದ್ದೀರಿ. ಈ ಮುಂಚೆ ಕೂಡ ನೀವೊಬ್ಬರು ತುಳುನಾಡಿನ ಹೆಮ್ಮೆ ಮಗ ಅಂತೇಳಿ ನಾವೆಲ್ಲ ತುಂಬಾ ಸಪೋರ್ಟ್ ಮಾಡಿದ್ದೇವೆ. ಸೊ ಇಷ್ಟು ಒಳ್ಳೆ ಕತೆ ಕೊಡುವಾಗ ತಮಗೂ ತಮ್ಮ ಮಣ್ಣಿನ ಭಾಷೆಯಲ್ಲಿ ಏನಾದರೂ ಡಬ್ಬಿಂಗ್ ಮಾಡಬೇಕು ಅಂತ ಅನ್ಸಿಲ್ವಾ? ಅಂದ್ರೆ ಶುರುವಾಗುವಂಥದ್ದು ಸುಮಾರಷ್ಟು ಒಂದು ಹಾಡೇ ತುಳುವಲ್ಲಿದೆ. ಮೈಮ್ ರಾಮದಾಸ್ ಅವರದ್ದು ವಾಪರ್ಲುವೆ ಸಾಂಗ್ ಕೂಡ ಸಿನಿಮಾದಲ್ಲಿದೆ. ದೈವದ ನುಡಿ ಹೇಳುವಂಥ ಸಂದರ್ಭದಲ್ಲೂ ತುಳುವನ್ನು ಉಪಯೋಗಿಸಿದ್ದೀವಿ. ಹೆಚ್ಚು ಜನರಿಗೆ ಅಂದರೆ ಒಂದು ಸಿನಿಮಾ ಡಬ್ಬಿಂಗ್ ಪ್ರಾಸೆಸ್ ಏನಾಗುತ್ತೆ ಅಂತಂದರೆ, ಸುಮಾರಷ್ಟು ಜನರ ಡಿಮಾಂಡ್ ಇತ್ತು ಬೇರೆ ಬೇರೆ ಭಾಷೆಯಲ್ಲಿ ಮಾಡಬೇಕು, ನಮ್ಮ ತುಳುವಲ್ಲೂ ಕೂಡ ಮಾಡಿ ಅಂತ ಕೇಳಿದರು. ಒಂದು ಸಿನಿಮಾ ಎಲ್ಲ ರೆಡಿ ಆದಮೇಲೆ ಒಂದು ಕನ್ನಡದೊಂದು ಕಾಪಿ ಆಯಿತು. ಈಗ ತುಳುವಿಗೆ ನಾವು ಡಬ್ ಮಾಡಬೇಕಂದ್ರೆ ಮಿನಿಮಮ್ 3-4 ತಿಂಗಳ ಟೈಮ್ ಬೇಕು ಅದಕ್ಕೆ. ಸೊ ಮೋಸ್ಟ್ಲಿ ನಮಗೆ ಈ ಸೆಪ್ಟೆಂಬರ್ ರಿಲೀಸ್ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ ಮೋಸ್ಟ್ಲಿ. ಸೊ ಹಾಗಾಗಿ ಇನ್ನೂ 1 ವರ್ಷ ಅಥವಾ 6 ತಿಂಗಳು ಮುಂದೆ ಹಾಕುವಂಥ ಪರಿಸ್ಥಿತಿ ಆಗ್ತಿತ್ತು. ಒಂದು ಕಾಪಿ ತೆಗೆಯೋಷ್ಟರಲ್ಲೇ ನಾನು ಇಲ್ಲಿಂದ ಶೂಟ್ ಮುಗಿಸ್ಕೊಂಡು ಹೋಗಿದ್ದು ಮಾರ್ಚಲ್ಲಿ ಮುಗಿಸಿದ್ದು. ಅಲ್ಲಿಂದ ಸೆಪ್ಟೆಂಬರ್ವರೆಗೂ ನಾನು ಹಾರ್ಡ್ಲಿ 2-3 ಸಲ ಮನೆಗೆ ಹೋಗಿ ಬಂದಿದ್ದೀನಿ. ಈಗ ಸಿನಿಮಾ ರಿಲೀಸ್ ಆದಮೇಲೆ ಹೆಂಡತಿ ಮಕ್ಕಳ ಮುಖ ನೋಡುವಂಥ ಒಂದು ಸಂದರ್ಭ ಆಗಿದೆ. ಆ ಪ್ರಾಸೆಸ್ಸಿಂದಾಗಿ ಅಷ್ಟೇ ಬಿಟ್ಟರೆ ಬೇರೆ ಏನು ಉದ್ದೇಶ ಇಲ್ಲ. ಆಮೇಲೆ ಮಂಗಳೂರು ಕನ್ನಡದಲ್ಲಿ ಮತ್ತೆ ಅಲ್ಲಲ್ಲಿ ತುಳುವ ಸೊಗಡನ್ನು ಕೂಡ ತರುವಂಥ ಪ್ರಯತ್ನ. ಹಾಗಾಗಿ ತುಂಬ ವ್ಯತ್ಯಾಸ ಆಗಲ್ಲ ಅನ್ನುವಂಥದ್ದು ಖಂಡಿತವಾಗ್ಲೂ ಮುಂದೆ ಕೂಡ ಬಂತು. ತುಳುವಲ್ಲಿ ಕೂಡ ನಾವು ಡಬ್ ಮಾಡಿ, ಯಾಕಂದರೆ ಈಗ ನಮಗೆ ಕನ್ನಡದ ಕೆಲಸ ಮುಗ್ದಿರೋದ್ರಿಂದ ಕನ್ನಡ ನಮಗೆ ತಲುಪಬೇಕಂತ ಭಾಳ ಇದಿತ್ತು. ಸೊ ಅದ್ಭುತವಾಗಿ ತಲುಪ್ತಾ ಇದೆ.